ಉಡುಪಿಯಲ್ಲಿ ಇನ್ನು ಮಳೆಗಾಲ ಮುಗಿದಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಬಿದ್ದು ರಸ್ತೆಗಳೆಲ್ಲ ಗಬ್ಬೆದ್ದು ಹೋಗಿದೆ. ಉಡುಪಿ ಅಲೆವೂರು ರಸ್ತೆ ಹೊಂಡ ಗುಂಡಿಗಳಿಂದ ಕೂಡಿದ್ದು ಜನ ಓಡಾಟಕ್ಕೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಕ್ಕಿಕಟ್ಟೆ ರೈಲ್ವೆ ಬ್ರಿಡ್ಜ್ನ ಮೇಲ್ಸೇತುವೆ ರಸ್ತೆ ಹೊಂಡ ಬಿದ್ದಿದ್ದು ಓಡಾಡಲು ಆತಂಕ ಎದುರಾಗಿದೆ. ಭಾರೀ ಗಾತ್ರದ ವಾಹನಗಳು ಸಂಚರಿಸುವಾಗ ಮೇಲ್ಸೇತುವೆ ಬಿರುಕಾಗುವ ಸಾಧ್ಯತೆ ಇದ್ದು ಕೂಡಲೇ ರಸ್ತೆ ದುರಸ್ತಿ ಮಾಡಿ ಡಾಮರೀಕರಣ ಮಾಡಿ ಎಂದು ಸ್ಥಳೀಯರು ಈ ಬಗ್ಗೆ ಒತ್ತಾಯಿಸಿದ್ದಾರೆ.